ಬಿಸಿ ಪರೀಕ್ಷೆ ನಡೆಸಲು ವಿಶ್ವವಿದ್ಯಾನಿಲಯಕ್ಕೆ ಸೂಚಿಸಿದ ಆಯ್ಕೆಯಲ್ಲಿ ವಿದ್ಯಾರ್ಥಿ ಸ್ನೇಹಿಯಾಗಿ ಹಾಗೂ ಮುಂದಿನ ಶೈಕ್ಷಣಿಕ ವರ್ಷವನ್ನ ಕೂಡಲೇ ಪ್ರಾರಂಭವಾಗುವ ರೀತಿಯಲ್ಲಿ ಪರೀಕ್ಷಾ ಕ್ರಮವನ್ನ ವಿವಿಯು ಅನುಸರಿಸಬೇಕು ಅಂತ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಂಗಳೂರು ಘಟಕದ ವತಿಯಿಂದ ಇಂದು ಬೆಳಗ್ಗೆ ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ಪ್ರತಿಭಟನೆ ನಡೆದು ಎಸ್ಡಿಎಂ ಲಾ ಕಾಲೇಜಿನಿಂದ ಬಿಜೆಪಿ ಕಚೇರಿಯವರೆಗೆ ಜಾಥಾ ನಡೆಸಲಾಯಿತು. ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಅವರ ಪರೀಕ್ಷೆಯನ್ನ ಅವರ ಉನ್ನತ ಶಿಕ್ಷಣ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಕೂಡಲೇ ನಡೆಸಿ ಫಲಿತಾಂಶವನ್ನು ಪ್ರಕಟಿಸಬೇಕು. ಕೂಡಲೇ ಕೆಎಸ್ಎಲ್ಯು ವಿವಿಯ ಶೈಕ್ಷಣಿಕ ವರ್ಷದ ವೇಳಾಪಟ್ಟಿಯನ್ನು ನೀಡಬೇಕು ಅಂತ ಪ್ರತಿಭಟನೆಯಲ್ಲಿ ರಾಜ್ಯ ಸಹ ಕಾರ್ಯದರ್ಶಿ ಮಣಿಕಂಠ ಕಳಸ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ನಿಶಾಲ್ ಆಳ್ವಾ, ಕಾರ್ಯಾಲಯ ಪ್ರಮುಖ ಅಭಿಷ್ ಶೆಟ್ಟಿ, ವಿದ್ವತ್ ಪ್ರಮುಖ ಶ್ರೀಪಾದ ಮೊದಲಾದವರು ಉಪಸ್ಥಿತರಿದ್ದರು. ಡಿಸೆಂಬರ್ 15ರಿಂದ ಪ್ರಾರಂಭ ಮಾಡಿದ್ರೆ ನಮ್ಮ ಈ ವರ್ಷದ ಒಂದು ಏನು ಪ್ರಾರಂಭ ಆಗಬೇಕಾಗಿದೆ ಆಗಸ್ಟ್ನಲ್ಲಿತ್ತು. ಆದರೆ ಈ ಎಕ್ಸಾಮ್ಗಳಿಂದಾಗಿ ನಮ್ಮ ಏನು ಕ್ಲಾಸಸ್ಗಳಿದ್ದಾವೆ ಅವು ಫೆಬ್ರವರಿಯ ನಂತರದಲ್ಲಿ ಆರಂಭ ಆಗವಿದ್ದಾವೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ, ಕಾನೂನು ವಿದ್ಯಾರ್ಥಿಗಳು, ಇವರು ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಫೆಬ್ರವರಿಯಲ್ಲಿ ಪ್ರಾರಂಭವಾಗಿ ಇನ್ನೊಂದು ಫೆಬ್ರವರಿಯಲ್ಲಿ ನಮ್ಮದು ಕ್ಲಾಸಸ್ಗಳು ಮುಗಿದು ನಮ್ಮ ಅಂತಿಮ ವರ್ಷದಿಂದ ನಾವು ತೇರ್ಗಡೆ ಆಗ್ತೀವಿ. ಆ ಸಂದರ್ಭದಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಆಗಿ ಒಂದು ಸೆಮಿಸ್ಟರ್ನಷ್ಟು ಮುಗಿದಿರ್ತದೆ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ಈ ವಿಶ್ವವಿದ್ಯಾಲಯದ ನಿರ್ಧಾರದಿಂದ ಉನ್ನತ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಆ ಕಾರಣದಿಂದ ಈಗೇನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಗೆ ಒಂದು 4 ರೀತಿಯಾದಂತಹ ಒಂದು ಸಲಹೆಯನ್ನು ಕೊಟ್ಟಿದೆ ಎಕ್ಸಾಮನ್ನು ಮಾಡಲಿಕ್ಕೆ. ಅದರಲ್ಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಆದ ಮೋಡ್ನಲ್ಲಿ ಅತ್ಯಂತ ಬೇಗ ಎಕ್ಸಾಮನ್ನು ಮುಗಿಸುವಂತಹ ಕೆಲವು ಆಪ್ಷನ್ಗಳಿದ್ದಾವೆ. ಆ ಆಪ್ಷನ್ಗಳನ್ನು ಬಳಸ್ಕೊಂಡು ವಿಶ್ವವಿದ್ಯಾನಿಲಯ ಪರೀಕ್ಷೆಯನ್ನು ಮಾಡಬೇಕು. ಆ ಪರೀಕ್ಷೆಯ ಮಾಡಿ ಆದಷ್ಟು ಬೇಗ ಕೆಲವೊಂದು ಕಾನೂನು ತೊಡಕುಗಳಿದ್ದಾವೆ ರಿಸಲ್ಟನ್ನು ಕೊಡಲಿಕ್ಕೆ. ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ಅದನ್ನು ಕೂಡ ನ್ಯಾಯಾಲಯದ ಮೂಲಕ ಪರಿಹಾರವನ್ನು ಮಾಡಿಕೊಂಡು ಈ ಕೂಡಲೇ ಫಲಿತಾಂಶವನ್ನು ನೀಡಬೇಕು.